ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಾಂಗ್ಲಾದೇಶಕ್ಕೆ ಪರಾರಿಯಾಗಬಹುದು ಅನ್ನುವ ಒಂದು ಈಗ ಸುದ್ದಿ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಹೌದು ಸ್ನೇಹಿತರೆ, ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ ಯಾವಾಗ ದೀದಿ ತಮ್ಮ ಸ್ಥಾನವನ್ನು ಅಂದರೆ MLA ಸ್ಥಾನವನ್ನು ಕಳೆದುಕೊಂಡ್ರು ಹಾಗೂ ಪಾರ್ಟಿ ಹೀನಾಯನವಾಗಿ ಸೋಲ್ತೋ ದಿಕ್ಕಾಪಾಲಾಗಿ ಹೋಗಿದ್ದರು. ಯಾಕಂದರೆ ಅವರು ತಮ್ಮ TMC ಕಾರ್ಯಕರ್ತರ ಮೇಲೆ, ಕಾರ್ಯಕರ್ತರು ಅನ್ನೋದು ತಪ್ಪು, ಇಲ್ಲಿ ನನ್ನ ಪ್ರಕಾರ ಗುಂಡಾಗಳು ಅನ್ನೋದು ಸರಿಯಾದ ಒಂದು ಪದ. ಯಾಕಂದರೆ ಈ TMC ಗುಂಡಾಗಳು ಮಾಡುತ್ತಿದ್ದಂತಹ ಕೆಲಸದ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದ್ರು. ಯಾಕಂದರೆ ಇಲ್ಲಿ ಹಿಂದೂಗಳಿಗೆ ಜೀವನ ಮಾಡೋಕ್ಕೆ ಕೊಡ್ತಾನೆ ಇರಲಿಲ್ಲ, ನರಕ ಆಗೋಗಿತ್ತು ಸ್ವಾಮಿ. ಹೌದು, ಏನೇ ಇದ್ದರೂ ಮುಸ್ಲಿಮರಿಗಾಗಿ ನೀವು ಯಾವುದೇ ಹಬ್ಬ ಮಾಡಬೇಕು ಅಂದರೆ ಅಲ್ಲಿ ನೀವು ಪರ್ಮಿಷನ್ ತಗೋಬೇಕಾಗಿತ್ತು. ಹಿಂದೂಗಳು ಯಾವುದೇ ಒಂದು ಹಬ್ಬ ಮಾಡಬೇಕಂದ್ರೆ ಹೇಳ್ತಾ ಇದ್ದೀನಿ ಕೇಳಿ, ಒಂದು ಪರ್ಮಿಷನ್ ತಗೋಬೇಕಾಗಿತ್ತು. ಯಾವುದೇ ಒಂದು ಜಾತ್ರೆ ಮಾಡಬೇಕು ಅಂದರೆ ಅಲ್ಲಿ ಪರ್ಮಿಷನ್ ತಗೋಬೇಕಾಗಿತ್ತು. ಆದರೆ ಮುಸಲ್ಮಾನರಿಗೆ ಯಾವುದೇ ಒಂದು ಈ ರೀತಿಯ ಪರ್ಮಿಷನ್ ಬೇಕಾಗಿರಲಿಲ್ಲ. ಎಲ್ಲಿ ಬೇಕಾದರೂ ನಮಾಜ್ ಮಾಡ್ಬೋದಾಗಿತ್ತು, ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಹೀಗಾಗಿ ಈ ಗುಂಡಾಗಳು ಅವರ ತಲೆ ಮೇಲೆ ಕೂತ್ಕೊಂಡಿದ್ರು. ಅವರು ಏನು ಹೇಳ್ತಾ ಇದ್ರು ಅದೇ ಮಾಡಬೇಕಾಗಿತ್ತು. ಹೀಗಾಗಿ ಹೆದರಿಸಿ ಬೆದರಿಸಿ ಅವರು ಇಷ್ಟು ವರ್ಷ 15 ವರ್ಷ ಓಟುಗಳನ್ನು ಪಡೆದುಕೊಂಡಿದ್ದರು. ಆದರೆ ಈ ಬಾರಿ ಅಲ್ಲಿ ನಡೆದಿದ್ದೇ ಬೇರೆ. ಯಾಕಂದರೆ ಅಲ್ಲಿ CRPF ಫೋರ್ಸ್ಗಳು ಬಂದಿತ್ತು, ಜೊತೆಗೆ SIR ನಡೆದಿತ್ತು. ಬಾಂಗ್ಲಾದೇಶದಿಂದ ಬಂದಂತಹ ಎಲ್ಲ ಢೋಂಗಿ ಮತದಾರರನ್ನು ಅಲ್ಲಿ ಡಿಲೀಟ್ ಕೂಡ ಮಾಡಲಾಗಿತ್ತು. ಹೀಗಾಗಿ ಏನೋ ಮಾಡಿ ಜನ ಮೇಲಾಗಿ ಅಲ್ಲಿ ಹಿಂದೂಗಳು ಈ ಬಾರಿ ಪೊಲರೈಸೇಷನ್ ಆಗಿತ್ತು, ಅಂದರೆ ಹಿಂದೂ ಓಟುಗಳು ಪೊಲರೈಸೇಷನ್ ಆಗಿತ್ತು. ಅಲ್ಲಿ ಹಿಂದೂಗಳು ಒಗ್ಗಟ್ಟಾಗಿ ಓಟ್ ಹಾಕಿದ್ದಕ್ಕೆ ಬೆಂಗಾಲ್ದಲ್ಲಿ 208 ಸೀಟುಗಳನ್ನು BJP ಪಡ್ಕೊಂಡಿತ್ತು. ಹೀಗಾಗಿ ಒಂದು ರೀತಿ ದೀದಿ ಅಂದರೆ ಮಮತಾ ಬ್ಯಾನರ್ಜಿ ಮೆಂಟಲ್ ಆಗಿ ಹೋಗಿದ್ರು ಅಂದರೆ ತಪ್ಪಾಗಲಾರ್ದು ಸ್ನೇಹಿತರೆ. ಜೊತೆಗೆ ಅವರ ಆತ್ಮೀಯರಂತಹ ಅಭಿಷೇಕ್ ಬ್ಯಾನರ್ಜಿ ಕೂಡ ಕಂಗಾಲಾಗಿ ಹೋಗಿದ್ದರು. ಜೊತೆಗೆ TMC ಗುಂಡಾಗಳು ಕೂಡ ಕಂಗಾಲಾಗಿ ಹೋಗಿದ್ದರು. ಹೀಗಾಗಿ ಅವರಿಗೆ ಏನು ಮಾಡಬೇಕಾಗಿತ್ತು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೇನು ಅವರೇನಾದರೂ ಗೆದ್ದಿದ್ದರೆ BJPಗೆ ವೋಟ್ ಹಾಕಿದಂಥ ಒಬ್ಬೊಬ್ಬರನ್ನು ಅಲ್ಲಿ ಕೊಲ್ಲಬೇಕನ್ನುವ ಒಂದು ಪ್ರತಿಜ್ಞೆ ಮಾಡಿಟ್ಟಿದ್ರು. ಹೀಗಾಗಿ ಎಲ್ಲವನ್ನು ರೆಡಿ ಮಾಡಿಕೊಂಡಿದ್ರು. ಆದರೆ ದುರಾದೃಷ್ಟ ಈ ಬಾರಿ ಎಲ್ಲ ಉಲ್ಟಾಗಿ ಹೋಗಿದೆ. ಹೀಗಾಗಿ ಅಲ್ಲಿ ಬಂದಿದ್ದು ಈ ಬಾರಿ BJP 208 ಸೀಟುಗಳನ್ನು ಗೆದ್ದುಕೊಂಡಿದ್ರು. ಆದರೆ ನೋಡಿ, ಎಷ್ಟೇ ಮಾಡಲಿ ಏನೇ ಮಾಡಲಿ ಇವರ ಆ ಒಂದು ರಕ್ತದಲ್ಲಿದೆಯಲ್ಲ ಗುಂಡಾಗಿರಿ, ಅದು ತಪ್ಪಿದ್ದಿಲ್ಲ. ಇಷ್ಟಾದರೂ ಕೂಡ ನಿನ್ನೆಯಷ್ಟೇ ಸುವೇಂದು ಅಧಿಕಾರಿ ಅಂದರೆ BJPಯ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ PA ಅವರನ್ನು ಅಲ್ಲಿ ಮರ್ಡರ್ ಮಾಡಲಾಗಿದೆ. ಎಷ್ಟು ಕೆಟ್ಟ ರಾಜಕೀಯಕ್ಕೆ ಇವರು ಇಳಿದಿದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ಇಳಿದಿದ್ದಾರೆ ಸ್ನೇಹಿತರೆ. ಸೋಲು ಗೆಲುವು ಇದ್ದಿದ್ದೆ ರಾಜಕೀಯದಲ್ಲಿ. ಅದಕ್ಕೆ ಒಬ್ಬ ವ್ಯಕ್ತಿಯನ್ನು ಕೊಲ್ಲೋದಾ, ಒಬ್ಬ ವ್ಯಕ್ತಿಯನ್ನು ಮರ್ಡರ್ ಮಾಡೋದಾ? ಅಯ್ಯೋ ದೇವರೇ, ರಾಜಕೀಯ ಯಾವ ಮಟ್ಟಕ್ಕೆ ಬಂತು ಅನ್ನೋದಕ್ಕೆ ಈ ಬೆಂಗಾಲ್ ರಾಜ್ಯವೇ ಸಾಕ್ಷಿಯಾಗಿದೆ ಸ್ನೇಹಿತರೆ. ಪಶ್ಚಿಮ ಬಂಗಾಳದ BJP ನಾಯಕ ಸುವೇಂದು ಅಧಿಕಾರಿ ಅವರ ಆಪ್ತರಲ್ಲಿ ಒಬ್ಬದಂತಹ ಆಪ್ತ ಸಹಾಯಕರಾದಂತಹ ಚಂದ್ರನಾಥ್ ಅವರ ಹತ್ಯೆಯಾಗಿದೆ. ದುಷ್ಕರ್ಮಿಗಳು ರಾತ್ರಿ ಗುಂಡಿನ ದಾಳಿ ಮಾಡಿ ಅವರನ್ನು ಶೂಟ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದು ನಡೆದಿದ್ದು ಪಶ್ಚಿಮ ಬಂಗಾಳದ ಉತ್ತರ ಪರಗಣ ಜಿಲ್ಲೆಯ ಮಧ್ಯ ಗ್ರಾಮದಲ್ಲಿ ನಡೆದಿದೆ. ಇದು ರಾಜಕೀಯ ಹತ್ಯೆ ಅಂತಲೇ ಹೇಳಲಾಗ್ತಿದೆ. ರಾಜ್ಯದ ರಾಜಕೀಯ ವಲಯದಲ್ಲಿ ಈಗ ದೊಡ್ಡದೊಂದು ಬೆಂಕಿ ಹತ್ಕೊಂಡಿದೆ. BJP ನಾಯಕ ಸದ್ಯ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರುವ ಸುವೇಂದು ಅಧಿಕಾರಿ ಈ ಹತ್ಯೆ ಘಟನೆ ನಡೆದ ಕೆಲ ಗಂಟೆಗಳ ನಂತರ ಆಸ್ಪತ್ರೆಗೆ ತೆರಳಿದ ಸುವೇಂದು ಅಧಿಕಾರಿ ಹತ್ಯೆಯನ್ನ ಒಂದು ಶೀತಲ ರಕ್ತದ ಕೊಲೆ ಅಂತ ಮತ್ತು ಕ್ರೂರ ಕೊಲೆ ಅಂತ ಕರೆದಿದ್ದಾರೆ. ಆಸ್ಪತ್ರೆಯ ಹೊರಗೆ ಪತ್ರಕಾರರೊಂದಿಗೆ ಮಾತನಾಡಿದ ಅವರು, ಈ ದಾಳಿ ಪೂರ್ವ ಯೋಜಿತ ಅಂದರೆ ಪ್ರೀ ಪ್ಲಾನ್ಡ್. ಅವರಿಗೆ ಗೊತ್ತಾಗೋಗಿತ್ತು. ಯಾಕಂದರೆ ಈ ರೀತಿ ಸುವೇಂದು ಅಧಿಕಾರಿ ಮುಂದುವರೆದ್ರೆ ತಮ್ಮನ್ನು ಬಿಡೋದಿಲ್ಲ ಅಂತ ಮಮತಾ ದೀದಿಗೆ ಗೊತ್ತಾಗಿತ್ತು, ಅಭಿಷೇಕ್ ಬ್ಯಾನರ್ಜಿಗೂ ಕೂಡ ಗೊತ್ತಾಗಿತ್ತು. ಹೀಗಾಗಿ ಆಕ್ಚುಯಲ್ ಟಾರ್ಗೆಟ್ ಬಂದ್ಬಿಟ್ಟು ಅದು ಸುವೇಂದು ಅಧಿಕಾರಿನೇ ಆಗಿದ್ರು. ಆದರೆ ಇಲ್ಲಿ ತಪ್ಪಿ ಅವರು ಈ PAನ ಕೊಂದಿದ್ದಾರೆ. ಹೀಗಾಗಿ ಎಲ್ಲರೂ ಈಗ ಬೆರಳು ಮಾಡಿ ತೋರಿಸ್ತಾ ಇರೋದು ಬೇರೆ ಯಾರನ್ನೂ ಅಲ್ಲ ಸ್ನೇಹಿತರೆ. ಯಾಕಂದರೆ ಸುವೇಂದು ಅಧಿಕಾರಿನ ಕೊಲ್ಲಕ್ಕೆ ಯಾರು ತಾನೇ ಇಷ್ಟಪಡ್ತಾರೆ ಹೇಳಿ ಈ ಸಂದರ್ಭದಲ್ಲಿ? ಅದು ಬೇರೆ ಯಾರೂ ಅಲ್ಲ, TMCಯ ಅಧಿನಾಯಕಿ ಅಂತಲೇ ಹೇಳ್ಬೋದು. ಅವಳೇ ಮಮತಾ ದೀದಿ. ಜೊತೆಗೆ ಅವಳ ಇನ್ನೊಬ್ಬ ಸಾಥಿ ಅದುವೇ
ಅಭಿಷೇಕ್ ಬ್ಯಾನರ್ಜಿ ಅಂತಲೇ ಹೇಳ್ಬೋದು. ಹೌದು, ಈ ದಾಳಿ ಪೂರ್ವ ಯೋಜಿತವಾಗಿದ್ದು ಇದರಲ್ಲಿ ಭಾಗಿಯವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿ ಹೇಳಿದ್ದಾರೆ. ಚಂದ್ರನಾಥ್ ತಮ್ಮ ರಾಜಕೀಯ ಜೀವನ ಕಳೆದು 10 ವರ್ಷಗಳಿಂದ ಜೊತೆಗಿದ್ದರು ಅಂತ ಹೇಳ್ಕೊಂಡಿದ್ದಾರೆ. ಸುವೇಂದು ಅಧಿಕಾರಿಯವರು ತುಂಬಾ ಭಾವುಕರಾಗಿದ್ದರು, ತುಂಬಾ ಅವರು ನೋವನ್ನು ಅನುಭವಿಸ್ತಾ ಇದ್ದರು. ಪೊಲೀಸ್ ಮೂಲಗಳ ಪ್ರಕಾರ ಬುಧವಾರ ರಾತ್ರಿ ಚಂದ್ರನಾಥ್ ರಥ್ ಅವರು ತಮ್ಮ ಸ್ಕಾರ್ಪಿಯೋ ಕಾರ್ನಲ್ಲಿ ಪ್ರಯಾಣ ಮಾಡುವಾಗ ಅಪರಿಚಿತ ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ. 4 ಮೋಟಾರ್ ಸೈಕಲ್ಗಳಲ್ಲಿ ಬಂದ ಕನಿಷ್ಠ 8 ಮಂದಿ ದಾಳಿಕೋರರು ಗುಂಡಿನ ದಾಳಿಯನ್ನು ಮಾಡಿದ್ದಾರೆ. ಎಲ್ಲರೂ ಹೆಲ್ಮೆಟನ್ನು ಹಾಕ್ಕೊಂಡಿದ್ದರು. ಜೊತೆಗೆ ಅವರು ಬಂದಂಥ ಗಾಡಿಗೆ ನಂಬರ್ ಪ್ಲೇಟೇ ಇರಲಿಲ್ಲ. ಸಿಲಿಗುಡಿ ನೋಂದಣಿ ಹೊಂದಂತಹ ಒಂದು WB74 ಅನ್ನುವ ಕಾರು ಮೊದಲು ಏನು ಮಾಡಿದೆ ಅಂದರೆ ಅದು ಚಂದ್ರನಾಥ್ ಅವರ ಕಾರನ್ನು ಅಡ್ಡಿ ಮಾಡಿದೆ. ಕಾರನ್ನು ಅಡ್ಡಿ ಮಾಡಿಬಿಟ್ಟು ಅದು ಅಲ್ಲಿಂದ ಹೋಗಿಬಿಟ್ಟಿದೆ. ಆಮೇಲೆ ಬಂದಿದ್ದೇ ಈ ಗಾಡಿ ಮೇಲೆ ಬಂದಂಥ ಅಂದರೆ ಅನ್ನೋನ್ ಗನ್ಮೆನ್ಗಳು ಬಂದುಬಿಟ್ಟು ಈಗ ಇಲ್ಲಿ ಈ ಚಂದ್ರನಾಥ್ ಅವರ ಮೇಲೆ ಎದ್ವಾ ಗುಂಡಿನ ದಾಳಿಯನ್ನು ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಹೀಗಾಗಿ ಇದು ಈಗ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಸ್ನೇಹಿತರೆ. ಅಷ್ಟಾದ ಮೇಲೆ ಏನಾಗಿದೆ ಅಂದರೆ ಗುಂಡಿನ ದಾಳಿಯಲ್ಲಿ ಚಂದ್ರನಾಥ್ ರಥ್ ಅವರ ಎದೆ ಮತ್ತು ಹೊಟ್ಟೆ ಭಾಗಕ್ಕೆ ಗಂಭೀರವಾಗಿ ಗುಂಡು ತಗುಲಿದ್ದು ಅವರನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಂದು ಹೋಗಿದ್ದಾರೆ. ಆದರೆ ಅಲ್ಲಿ ವೈದ್ಯರು ಅವರು ತಲುಪುವಷ್ಟರಲ್ಲಿ ಅವರು ಆಗಲೇ ಮೃತಪಟ್ಟಿದ್ದಾರೆ ಅಂತ ಘೋಷಣೆ ಮಾಡಿದ್ದಾರೆ. ಆಸ್ಪತ್ರೆಯ ಮುಖ್ಯಸ್ಥ ಪ್ರತಿಮ್ ಸೇನ್ ಗುಪ್ತಾ ಅವರು ಚಂದ್ರನಾಥ್ ಅವರು ಈಗಾಗಲೇ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿದ್ರ ಸ್ನೇಹಿತರೆ, ಪಾಪ ತುಂಬ ಯಂಗ್ ಮ್ಯಾನ್, ಆರ್ಮಿಯಲ್ಲಿದ್ದವರು. ಅವರು ಈ ಸುವೇಂದು ಅಧಿಕಾರಿಯನ್ನು ಜಾಯಿನ್ ಮಾಡಿಕೊಂಡಿದ್ದರು. TMC ವಿರುದ್ಧ ಹೋರಾಡೋಕ್ಕೆ ಅವರು ಮುಂದಾಗಿದ್ದರು. ಅಲ್ಲಿ BJPಯನ್ನು ತರಬೇಕು ಅಂತ ಅವರು ಕೂಡ ಹೋರಾಡಿದರು. ಆದರೆ ದುರಾದೃಷ್ಟ ಈಗ ನೋಡಿ ಈ ಪರಿಸ್ಥಿತಿಯಾಗಿದೆ. ಮೇಲಾಗಿ ಆ ದಾಳಿಕೋರರು ಬಳಸಲಾದಂಥ ಕಾರು ನಕಲಿ ನೋಂದಣಿ ಫಲಕವನ್ನು ಹೊಂದಿತ್ತೆಂದು ಈಗ ತನಿಖಾ ಅಧಿಕಾರಿಗಳು ತಮ್ಮ ತನಿಖೆ ಮೂಲಕ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದ ಪೊಲೀಸ್ ಮಹಾನಿರ್ದೇಶಕ ಸಿದ್ಧನಾಥ್ ಗುಪ್ತಾ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಈಗ ಈ CCTV ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡ್ತಾ ಇದೆ. ಕಾರಿನ ಚಲನವಲನವನ್ನು ಮತ್ತು ದಾಳಿಕೋರರ ಓಡಾಟವನ್ನು ಪತ್ತೆ ಹಚ್ಚಲು ಈಗ ಮುಂದಾಗಿದ್ದಾರೆ. ಮೇಲಾಗಿ ಈಗಾಗಲೇ SIT ಕೂಡ ಇದಕ್ಕೆ ರಚನೆ ಆಗಿದೆ. ಏನಾದರೂ ಮಾಡಿ ಈ ಒಂದು ಗುಂಡುಕೋರರನ್ನ ಹೇಗಾದರೂ ಮಾಡಿ ಪತ್ತೆ ಹಚ್ಚಬೇಕು ಅಂತ ಈಗ ಇಲ್ಲಿ ತುಂಬಾ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನೋಡಿದ್ರ ಸ್ನೇಹಿತರೆ, ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ. ಒಂದು ವೇಳೆ TMC ಏನಾದರೂ ವಾಪಸ್ಸು ಬಂದಿದ್ದರೆ ನಾನು ಹೇಳ್ತೀನಿ, ಅಲ್ಲಿ ಹಿಂದೂಗಳು ಬದುಕಲು ಸಾಧ್ಯವೇ ಇರಲಿಲ್ಲ. ಅವರು ಇದ್ದಾಗ ಅದರಲ್ಲೂ ಈ ಮುರ್ಷಿದಾಬಾದ್ ಅಂತ ಜಾಗಗಳಲ್ಲಿ ತುಂಬಾ ಗಲಾಟೆ ನಡೀತಾ ಇತ್ತು. ಎಷ್ಟೋ ಜನ ರಾತ್ರೋರಾತ್ರಿ ಹಿಂದೂಗಳು ಅಲ್ಲಿಂದ ಓಡಿ ಹೋಗಿದ್ರು ಅನ್ನೋ ವಿಷಯ ನಿಮಗೆಲ್ಲ ಗೊತ್ತಿರ್ಬೋದು ಅಂತ ನಾನು ಅನ್ಕೊತೀನಿ. ಹೌದು, ಯಾಕಂದರೆ ಇಲ್ಲಿ 28% ಮುಸ್ಲಿಂ ಜನಸಂಖ್ಯೆ ಇದೆ. ನಮ್ಮ ಕರ್ನಾಟಕದಲ್ಲಿ 15 ಇರ್ಬೋದು. ಆದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಅವರ ಒಂದು ದಬ್ಬಾಳಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಇದಕ್ಕೆ ಕಾರಣ ಇಲ್ಲಿನ ಸರ್ಕಾರ ಕೂಡ ಅನ್ಬೋದು. ಒಂದು ವೇಳೆ ಸರ್ಕಾರಗಳು ಇದೇ ರೀತಿ ಅವರನ್ನು ಅಪೀಸ್ ಮಾಡೋಕ್ಕೆ ಹೋಗಿ ಅವರನ್ನು ಬೆಳೆಸಿದರೆ ಮುಂದೆ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಕರ್ನಾಟಕದಲ್ಲೂ ಬರ್ಬೋದು ಅನ್ನುವ ಎಚ್ಚರಿಕೆ ನಾನು ಕೊಡೋಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದೀನಿ. ಸ್ನೇಹಿತರೆ, ಏನೇ ಇರಲಿ ಹೇಗೆ ಇರಲಿ, ಯಾರನ್ನು ಅಷ್ಟೊಂದು ಅಪೀಸ್ ಮಾಡೋದು ಒಳ್ಳೆಯದಲ್ಲ. ಎಲ್ಲರನ್ನು ಸಮನಾಗಿ ನೋಡಿ. ಅವರು ನಮಗೆ ಓಟ್ ಕೊಟ್ಟಿದ್ದಾರೆ ಅಂತ ಸರ್ಕಾರದವರು ಅವರಿಗೆ ಜಾಸ್ತಿ ಇನ್ಕ್ಲೈನ್ ಆದರೆ, ಅಪೀಸ್ ಮಾಡಿದರೆ ಮುಂದೆ ಪರಿಸ್ಥಿತಿ ಕೆಟ್ಟಾಗಬಹುದು, ಉಲ್ಟಾ ಮುಂದೆ ಅವರೇ ಆಗಬಹುದು ಅನ್ನೋದು ಗಮನದಲ್ಲಿಟ್ಕೋಬೇಕು. ಹೀಗಾಗಿ ಯಾವುದೇ ಸರ್ಕಾರ ಬರಲಿ, ಏನೇ ಇರಲಿ, ಎಲ್ಲರಿಗೂ ಸಮಾನತೆಯಿಂದ ಇದ್ದರೆ ಎಲ್ಲರೂ ಸರಿಯಾಗಿ ನೋಡ್ಕೊತಾರೆ. ಎಲ್ಲರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ, ಸರ್ಕಾರದ ಬಗ್ಗೆ ಆಗಲಿ, ಅಧಿಕಾರಿಗಳ ಬಗ್ಗೆ ಆಗಲಿ, ಅಥವಾ ಪೊಲಿಟಿಷಿಯನ್ಸ್ ಬಗ್ಗೆ ಆಗಲಿ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೆದಿದ್ದು ಒಂದು ದಾರುಣ ಕೊಲೆ ಅಂತಲೇ ಹೇಳ್ಬೋದು. ಈ ನಡುವೆ ಮಮತಾ ಬ್ಯಾನರ್ಜಿ ಓಡಿ ಹೋಗಬಹುದು ಅನ್ನುವ ಒಂದು ಮಾಹಿತಿ ಕೂಡ ಈಗ ಕೇಳಿ ಬರ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಏನಾಗ್ತಿದೆ ಅನ್ನೋದನ್ನು ನಾವು ಕಾದು ನೋಡಬೇಕು.